ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವತಿಯಿಂದ ಶಾಲಾ ಮಕ್ಕಳಿಗೆ ತೆರೆದ ಮನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬಾಳೆಹೊನ್ನೂರು ಠಾಣಾಧಿಕಾರಿ ದಿಲೀಪ್ ಕುಮಾರ್ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವುದು ಅಗತ್ಯ. ಬಾಲ್ಯ ವಿವಾಹ, ಸೈಬರ್ ಕ್ರೈಮ್, ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು. ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ, ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಭಾಗಿಯಾದರು. ಮತ್ತೆ ಮನೆ ಬಿಟ್ಟು ಹೋಗುವಂತದ್ದು ಎಷ್ಟೋ ಮಕ್ಕಳುಗಳು ಮನೆ ಬಿಟ್ಟು, ನಾನು ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಇದ್ದಾಗ ಒಂದು 9ನೇ ಕ್ಲಾಸ್ ಹುಡುಗ ಮನೆ ಬಿಟ್ಟು ಹೋಗ್ತಾನೆ. ಅವನಿಗೆ ಸುಮಾರು ಜನ ಎಲ್ಲ ಭಿಕ್ಷಾಟನೆಗೆಲ್ಲ ಕರೆದಿದ್ದಾರೆ. ಅವನು ಹೇಗೋ ತಪ್ಪಿಸ್ಕೊಂಡೆಲ್ಲ ಬಂದು ಕೊನೆಗೆ ನಾವು ಹಿಡಿದ್ವಿ, ಒಂದು 5-6 ದಿವಸ ಆದ್ಮೇಲೆ ಹಿಡಿದ್ವಿ. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದು, ನಿಮ್ಮ ಅಂಗಾಂಗಗಳನ್ನ ತೆಗೆದು ಮಾರಾಟ ಮಾಡೋ ಒಂದು ಜಾಲನೂ ಇರ್ಬೋದು, ನಿಮ್ಮನ್ನ ಭಿಕ್ಷಾಟನೆಗೆ ತಳ್ಬೋದು, ನಿಮ್ಮ ಗೊತ್ತು ಗುರಿಯಿಂದ ಎಲ್ಲೋ ಒಂದು ಪ್ಲೇಸ್, ಅಜ್ಞಾತ ಪ್ಲೇಸಲ್ಲಿ ಇಡಬಹುದು. ಕರ್ತವ್ಯಗಳ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು. ಆಮೇಲೆ ಜನಸಂಪರ್ಕ ಸಭೆ ಬಗ್ಗೆ ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆ ಪೊಲೀಸರ ಜವಾಬ್ದಾರಿಗಳು, ನಮ್ಮ ಜವಾಬ್ದಾರಿ ಏನಿದೆ ಮಹಿಳೆ ಮತ್ತು ಮಕ್ಕಳ ಬಗ್ಗೆ, ಮಕ್ಕಳ ಹಕ್ಕುಗಳು ಸಂಬಂಧಪಟ್ಟು ಮಾಹಿತಿ ನಮ್ಮೆಲ್ಲರಿಗೆ ಗೊತ್ತಿದೆ, ಎಲ್ಲರಿಗೂ ಹಕ್ಕುಗಳಿದೆ. ಬಟ್ ಮಕ್ಕಳ ಹಕ್ಕುಗಳು ಏನಿದೆ ಅಂತ